ತೊಕ್ಕೋಡು ಕಾಪಿಕಾಡ್ದ ಶೆಫರ್ಡ್ ಬ್ಯಾಡ್ಮಿಂಟನ್ ಕ್ಲಬ್ದ ಸ್ಥಾಪಕರು ಸ್ಥಳದಾನಿ ಶೆಫರ್ಡ್ರನ ಪುದರ್ಡ್ ವರ್ಷಂ ಪ್ರತಿ ಶೆಫರ್ಡ್ ಬ್ಯಾಡ್ಮಿಂಟನ್ ಕಪ್ ಪಂತಗೊಬ್ಬು ನಡೆದು ಬರುಂದುಂಡು. ಈ ವರ್ಷದ ಪಂತಗೊಬ್ಬು ಶೆಫರ್ಡ್ ಕಪ್ 2023 ಅಕ್ಟೋಬರ್ 21 ಶನಿವಾರ ಬೊಕ್ಕ 22 ಐತಾರ ನಡಪೆರ ಉಂಡು. 13 ವರ್ಷದ ಉಲಾಯ್ದ 14 ವರ್ಷದ ಉಲಾಯಿ ಬೊಕ್ಕ 14 ವರ್ಷದ ಉಲಾಯಿ ಇಂಚ ಬೇತೆ ಬೇತೆ ವಿಭಾಗಡ್ ಶೆಫರ್ಡ್ ಕಪ್ ಬ್ಯಾಡ್ಮಿಂಟನ್ ಪಂತ ನಡಪೆರ ಉಂಡು ಪಣದು ಶೆಫರ್ಡ್ ಕ್ಲಬ್ದ ಪ್ರಧಾನ ಕಾರ್ಯದರ್ಶಿ ದಯಾನಂದ್ PS ಸುದ್ದಿಗೋಷ್ಠಿಡು ಶೆಫರ್ಡ್ ಕಪ್ದ ವಿವರ ಕೊರಿಯರು. ಮೊದಲನೇದಾಗಿ ಶೆಫರ್ಡ್ ಬ್ಯಾಡ್ಮಿಂಟನ್ ಕ್ಲಬ್ 2008ರಲ್ಲಿ ಪ್ರಾರಂಭವಾಗಿ ಯುವ ಪೀಳಿಗೆಗೆ ಶಟಲ್ ಬ್ಯಾಡ್ಮಿಂಟನ್ ಅನ್ನು ಮುಂದುವರಿಸಿಕೊಂಡು ಹೋಗುವ ಸಲುವಾಗಿ ಅವರಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ನಮ್ಮ ಕ್ಲಾರೆನ್ಸ್ ಶೆಫರ್ಡ್ ಅವರು ಸ್ಥಾಪಿಸಿದರು. ಅವರು ಯಾವಾಗಲೂ ಮಕ್ಕಳು ಮುಂದೆ ಬರಬೇಕು, ಅವರ ಕ್ರೀಡಾ ಚಟುವಟಿಕೆಗಳು ದೇಶಕ್ಕೆ ಈ ರಾಜ್ಯಕ್ಕೆ ಒಂದು ಕೊಡುಗೆ ಆದರೆ ಅದೇ ನನಗೆ ಸಂತೋಷ ಅಂದ್ಕೊಂಡು ಮಕ್ಕಳ ಬ್ಯಾಡ್ಮಿಂಟನ್ ಕ್ರೀಡೆಯನ್ನು ಪ್ರೋತ್ಸಾಹಿಸ್ತಾ ಬಂದಿದ್ದರು. ಪ್ರತಿ ವರ್ಷವೂ ನಾವು ಶೆಫರ್ಡ್ ಕಪ್ ಅನ್ನು ನಡೆಸ್ತಾ ಬಂದಿದ್ದೇವೆ. ಅದು ಸಹ ಜೂನಿಯರ್ 19 ವರ್ಷದಿಂದ ಕೆಳಗಿನ ಮಕ್ಕಳಿಗೆ ಮಾತ್ರ. ಅದು ಅಲ್ಲದೆ ಬೇರೆಲ್ಲ ಮಾಡ್ತೇವೆ, ಚಟುವಟಿಕೆಗಳು ಇದೆ, ಅದು ಬೇರೆ ವಿಷಯ. ಶೆಫರ್ಡ್ ಅವರು ತಮ್ಮದೇ ಜಾಗವನ್ನು ಈ ಕ್ಲಬ್ಬಿಗೆ ದಾನವಾಗಿ ಕೊಟ್ಟು 19 ಸೆನ್ಸ್ ಜಾಗವನ್ನು ದಾನವಾಗಿ ಕೊಟ್ಟು ಅದರಲ್ಲಿ ಶೆಫರ್ಡ್ ಕೋರ್ಟನ್ನು ಕಟ್ಟಿ, ಅದು ಇಂಡೋರ್ ಸ್ಟೇಡಿಯಂ, ವುಡನ್ ಕೋರ್ಟ್ ಈ ಪರಿಸರದಲ್ಲಿ ಮೊದಲವಾಗಿ ಸ್ಥಾಪಿಸಿದ್ದು ಅವರು. ಇದೆಲ್ಲ ಇಂತಹ ವುಡನ್ ಕೋರ್ಟ್ ಮಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತು. ಇಂಥ ತೊಕ್ಕೊಟ್ಟು ವಲಯದಲ್ಲಿ ಶೆಫರ್ಡ್ ಅವರು ಈ ಮರದ ಕೋರ್ಟನ್ನು ಸ್ಥಾಪಿಸಿ ಮಕ್ಕಳ ಚಟುವಟಿಕೆಗಳಿಗೆ ಪ್ರೋತ್ಸಾಹಿಸಲಿಕ್ಕೆ ಬೇಕಾಗಿ ಅವರ ಮುಂದ ಆಲೋಚನೆಯಿಂದ ಈ ರೀತಿ ನಡ್ಕೊಂಡು ಬಂದಿದೆ. ಈಗ ಕೊರೋನಾ ಟೈಮಲ್ಲಿ ಅವರು ನಮ್ಮನ್ನು ಅಗಲಿದ್ದಾರೆ. ಅದರ ನಂತರ ಅದರ ಮೊದಲು ಕೂಡ ಒಂದು ಟ್ರಸ್ಟ್ ಸ್ಥಾಪಿಸಿ ಅದರಲ್ಲಿ ನಾವೆಲ್ಲ ಟ್ರಸ್ಟಿಗಳಾಗಿ ಕೆಲಸ ಮಾಡ್ತಾ ಇದ್ವಿ. 21 ಮತ್ತು 22 ಅಕ್ಟೋಬರ್ 2023ರಂದು 3 ಕೆಟಗರಿ, 13, 16, 19 ಬಾಯ್ಸ್, ಗರ್ಲ್ಸ್ ಮತ್ತು ಸಿಂಗಲ್ಸ್ ಮತ್ತು ಡಬಲ್ಸ್ ಒಟ್ಟು 3 ಕೆಟಗರಿಯಲ್ಲಿ ನಾವು ಸ್ಪರ್ಧೆಯನ್ನು ನಡೆಸ್ತಾ ಇದ್ದೇವೆ. ಇದು ಡಿಸ್ಟ್ರಿಕ್ಟ್ ಲೆವೆಲ್, ಅದೊಂದು ಜೂನಿಯರ್ ಡಿಸ್ಟ್ರಿಕ್ಟ್ ಲೆವೆಲ್ ಬ್ಯಾಡ್ಮಿಂಟನ್ ಅದನ್ನು ಮಾಡ್ತಾ ಇದ್ದೇವೆ. ಈ ಬಿನ್ನರ್ಸಿಗೆ ಒಳ್ಳೆಯ ರೀತಿಯ ಒಂದು ಪ್ರೋತ್ಸಾಹಕ ಧನ ಹಾಗೂ ಒಂದು ಕಪ್ಪನ್ನು ಕೊಡಲು ಇಚ್ಛಿಸಿದ್ದೇವೆ. ನಮ್ಮ ಕ್ಲಬ್ಬಲ್ಲಿ ಗಣನೀಯರಾದ ಡಾಕ್ಟರ್ ವಿಕ್ರಮ್ ಶೆಟ್ಟಿಯವರು ನಮ್ಮ ಮೆಂಬರು, ತುಂಬ ಮನೋಜ್ ಕುಮಾರ್ ಮತ್ತು ಡಾಕ್ಟರ್ ಗೋಪಾಲ್ ಶೆಟ್ಟಿ, ಡಾಕ್ಟರ್ ಪ್ರತಾಪ್ ಹೀಗೆ ಎಲ್ಲರೂ ಸದಸ್ಯರಾಗಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಈ ನಡೆಗೆ ಪ್ರೋತ್ಸಾಹಿಸಿದ್ದಾರೆ. ಇದನ್ನು ಮುಂದುವರಿಸಿಕೊಂಡು ಹೋಗಲು ನಾವು ಇಚ್ಛಿಸುತ್ತಿದ್ದೇವೆ. ಒಳ್ಳೆಯ ರೀತಿಯಲ್ಲಿ ಈ ಪರಿಸರದಲ್ಲಿ ಮಕ್ಕಳ ಅಭಿವೃದ್ಧಿಗಾಗಿ ನಮ್ಮಿಂದ ಆಗುವ ಕೊಡುಗೆಗಳನ್ನು ನಾವು ಮುಂದುವರಿಸಿಕೊಂಡು ಹೋಗುವಲ್ಲಿ ಇಚ್ಛಿಸ್ತೇವೆ. ಅದು ನಮಗೆ ಸಂತೋಷ ತರ್ತದೆ ಅಂತ ನಮ್ಮ ಭಾವನೆ. ಇದೇ ರೀತಿಯಲ್ಲಿ ಈ ಕ್ರೀಡೆಯನ್ನು ಪ್ರೋತ್ಸಾಹಿಸುವುದರಿಂದ ಈ ಯುವ ಪ್ರತಿಭೆಗಳು ಬೇರೆ ಸುದ್ದಿಗಳಿಗೆ ಡೈವರ್ಟ್ ಆಗೋದನ್ನು ತಡೆಹಿಡಿಯಲಿಕ್ಕಾಗ್ತದೆ. ಅಂದರೆ ಯಾವಾಗ ನೋಡಿದರೂ ಮಕ್ಕಳು ಈಗ ಮೊಬೈಲು ಅಂಥದ್ದೆಲ್ಲೇ ಮುಳುಗಿರ್ತಾರೆ. ಈ ಕ್ರೀಡೆಯನ್ನು ತೊಡಗಿಸಿಕೊಳ್ಳುವುದರಿಂದ ಒಂದು ಆಸಕ್ತಿ ಹುಟ್ಟಿ ಒಂದು ಸ್ಪರ್ಧಾತ್ಮಕ ಒಂದು ವೇದಿಕೆ ಸೃಷ್ಟಿಯಾಗುತ್ತೆ. ಅದರಿಂದ ಎಲ್ಲರಿಗೂ ಒಂದು ಹುಮ್ಮಸ್ಸು, ತಂದೆ ತಾಯಿಗಳಿಗೆ ಒಂದು ಗೌರವ ಎಲ್ಲ ತಂದುಕೊಡುವಲ್ಲಿ ಈ ಕ್ರೀಡೆ ಪ್ರೋತ್ಸಾಹಿಸುತ್ತದೆ ಅಂತ ನನ್ನ ಭಾವನೆ. ಶೆಫರ್ಡ್ ಕ್ಲಬ್ದ ಕೋಶಾಧಿಕಾರಿ ಪ್ರೇಮ್ ಸಾಗರ್ ಜೊತೆ ಕಾರ್ಯದರ್ಶಿ ನಾಗೇಶ್, ಸಂತೋಷ್ ಸುದ್ದಿಗೋಷ್ಠಿ ಒಡಿಗೆತ್ತೇರೆ. ಸ್ವಚ್ಛತೆ, ಶಿಸ್ತು ಇದು ಪ್ರಾಮುಖ್ಯವನ್ನು ಕೊಟ್ಟಿದ್ದೇವೆ. ಮತ್ತು ಈ ಪರಿಸರದ ಜನಗಳಿಗೆ, ಮಕ್ಕಳಿಗೆ ಒಂದು ಹಾಡಲಿಕ್ಕೆ ಒಂದು ತುಂಬ ಅವಕಾಶವನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಭಾಗವಹಿಸಿ ಎಲ್ಲರೂ ನಮ್ಮ ಅಲ್ಲಿ ಒಳ್ಳೊಳ್ಳೆ ಪ್ಲೇಯರ್ ಆಗಿದ್ದಾರೆ, ಸ್ಟೇಟ್ ಲೆವೆಲ್ ಆಡಿದ್ದಾರೆ ಅಂತ ಈ
ಈ ಕ್ಲಬ್ಬಿನಿಂದ ನೂರಾರು ಜನರು ಭಾಗವಹಿಸಿ ಹೆಚ್ಚಿನ ಅವರ ದೇಹದ ಫಿಟ್ನೆಸ್ ಅನ್ನು ಸಹ ಪಡೆದುಕೊಂಡಿದ್ದಾರೆ. ನಾವು ಸಹ ಹಾಗೆ ಬೆಳಿಗ್ಗೆಯಿಂದ ಆಡಿ ಎಲ್ಲ ರೀತಿಯಲ್ಲಿ ಎಲ್ಲರೂ ಸೇರಿ ನಾವು ಆಡ್ತಾ ಒಂದು ಶಿಸ್ತಿನಿಂದ ಆಡ್ತಾ ಇದ್ದೇವೆ ಮತ್ತು ಈ ಪರಿಸರದ ಮಕ್ಕಳಿಗೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಿದ್ದೇವೆ ಅಂತ ನನಗೆ ಅನಿಸ್ತದೆ.